ಮಂಗಳೂರಿನಲ್ಲಿ ಕಂಕನಾಡಿ ಪೊಲೀಸರ ಭರ್ಜರಿ ಡ್ರಗ್ ಬೇಟೆ. ಬರೋಬ್ಬರಿ 46 ಲಕ್ಷ ರೂಪಾಯಿ ಮೌಲ್ಯದ ಎಂಡಿಎಂಎ ಜತೆ ಇಬ್ಬರು ಪೆಡ್ಲರ್ಗಳು ಲಾಕ್ ಆಗಿದ್ದಾರೆ. ಕಾಲೇಜು ಸ್ಟೂಡೆಂಟ್ಸ್ಗಳೇ ಇವರ ಮೇನ್ ಟಾರ್ಗೆಟ್ ಆಗಿತ್ತು. ಆ ಸ್ಫೋಟಕ ಮಾಹಿತಿ ಇಲ್ಲಿದೆ ನೋಡಿ. ರವಿವಾರ ಜೆಪ್ಪಿನಮೊಗರು ಭಾಗದಲ್ಲಿ ಬಜಾಜ್ ಫ್ರೀಡಂ ಬೈಕ್ನಲ್ಲಿ ಬಂದ ಪರ್ವೇಜ್ ಮತ್ತು ನಜರತ್ ಅಲಿ ಎಂಬುವವರನ್ನ ಪೊಲೀಸರು ಸುತ್ತುವರೆದಿದ್ದಾರೆ. ಬೈಕ್ ಚೆಕ್ ಮಾಡಿದಾಗ ಸಿಕ್ಕಿದ್ದು ಬರೋಬ್ಬರಿ 465 ಗ್ರಾಂ ತೂಕದ ಎಂಡಿಎಂಎ ಮಾದಕ ವಸ್ತು. ಇದರ ಇಂದಿನ ಮಾರುಕಟ್ಟೆಯ ಬೆಲೆ ಬರೋಬ್ಬರಿ 46,50,000 ರೂಪಾಯಿ. ಬಂಧಿತ ಪರ್ವೇಜ್ ಮಾಮೂಲಿ ಕಳ್ಳನಲ್ಲ, ಈತ ರೂಢಿಗತ ಡ್ರಗ್ ಪೆಡ್ಲರ್. ಮಂಗಳೂರು ಮಾತ್ರವಲ್ಲದೆ ಬೆಂಗಳೂರು ಮತ್ತು ಉಡುಪಿಯಲ್ಲೂ ಈತನ ಮೇಲೆ ಹಲವು ಕೇಸುಗಳಿವೆ. ಹೊರ ಜಿಲ್ಲೆಗಳಿಂದ ಡ್ರಗ್ಸ್ ತಂದು ಇಲ್ಲಿನ ಯುವ ಸಮುದಾಯಕ್ಕೆ ವಿಷ ಉಣಿಸುತ್ತಿದ್ದ ಈ ದಂಧೆಗೆ ಪೊಲೀಸರು ಈಗ ಬ್ರೇಕ್ ಹಾಕಿದ್ದಾರೆ. ಸದ್ಯಕ್ಕೆ ಇಬ್ಬರು ಪೆಡ್ಲರ್ಗಳು ಈಗ ಜೈಲು ಪಾಲಾಗಿದ್ದಾರೆ. ಮಾದಕ ದ್ರವ್ಯ ಮುಕ್ತ ಮಂಗಳೂರು ನಿರ್ಮಿಸಲು ಶ್ರಮಿಸುತ್ತಿರೋ ಪೊಲೀಸರ ಈ ಕಾರ್ಯಕ್ಕೆ ನಿಮ್ಮದೊಂದು ಲೈಕ್ ಇರಲಿ. ನಿಮ್ಮ ಸುತ್ತಮುತ್ತ ಇಂತಹ ದಂಧೆ ಕಂಡುಬಂದ್ರೆ ತಕ್ಷಣ ಪೊಲೀಸರಿಗೆ ತಿಳಿಸಿ. ಕರಾವಳಿಯ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.